ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೂತನ ತೌಡುಕೋಳೆ ಶಾಖೆ ಚಂದ್ರಗಿರಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶಾಸಕ ಯುಟಿ ಖಾದರ್ ಅವರು ಮಾತನಾಡಿ, ಕೃಷಿಕರಿಗೆ ಸೌಲಭ್ಯ ಒದಗಿಸುವುದು, ಸಹಕಾರ ಕೊಡುವುದು ಸಹಕಾರ ಬ್ಯಾಂಕಿನ ಉದ್ದೇಶ ಎಂದರು. ಬ್ರಿಟಿಷರ ಕಾಲದಲ್ಲಿಯೇ ಸಹಕಾರ ಸಂಘ ಆರಂಭಗೊಂಡಿದ್ದು, ಸಹಕಾರ ಸಂಘ ಹಂತ ಹಂತವಾಗಿ ಬಲಿಷ್ಠಗೊಂಡಿದೆ. ಸಹಕಾರಿ ತತ್ವ ಪಾಲಿಸುತ್ತಾ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಸಮಾಜ ನಿರ್ಮಾಣ ಮಾಡಿಕೊಡುವ ಜವಾಬ್ದಾರಿ ನಮಗಿದ್ದು, ಸರ್ಕಾರದ ಸೌಲಭ್ಯ ಜನಸಾಮಾನ್ಯರಿಗೆ ಮುಟ್ಟುವ ಕೆಲಸ ಆಗಬೇಕು ಎಂದು ಹೇಳಿದರು. ಇವತ್ತು ಕೂಡ ನರಿಂಗಾನ ಶಾಲೆಯಲ್ಲಿ ಮಹಾಬಲೇಶ್ವರ ಅವರ ಸ್ಟ್ಯಾಚ್ಯೂವನ್ನು ನಾವು ಸ್ಥಾಪನೆ ಮಾಡಿ ಎಲ್ಲ ಮಕ್ಕಳಿಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕೊಟ್ಟವರು ಅಂತೇಳಿ ಇತಿಹಾಸ ಕಲಿಸುವ ವ್ಯವಸ್ಥೆ ಇವತ್ತಾಗಿದೆ. ದಯಾನಂದ ಪೈ ಅವರು ಬಂದು ಕೂಡ ಅದನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದು ಅವತ್ತಿನ ಜನರ ಆ ದೂರದೃಷ್ಟಿ ಯೋಜನೆ ಇವತ್ತು ನಮಗೆ ಅದರ ಪ್ರಯೋಜನ ಬರುವಂಥ ಒಂದು ಕಾಲಘಟ್ಟ. ಅದರ ಪ್ರಯೋಜನ ಪಾಪ ಅವರಿಗೆ ಸಿಕ್ಕಿರಲಿಕ್ಕಿಲ್ಲ. ಅದರ ಪ್ರಯೋಜನ ಇವತ್ತಿನ ಜನಾಂಗ ಮತ್ತು ನಮ್ಮ ಯಂಗ್ ಜನ್ರೇಷನ್ ಪಡೆಯುವಂಥದ್ದು. ಅದಕ್ಕಾಗಿ ಹೇಳೋದು, ನಾವು ನಮಗಾಗಿ ಬದುಕುವುದಲ್ಲ, ನಾವು ಯಾರಿಗಾಗಿ ನಮ್ಮ ಕೆಲಸ ಮತ್ತು ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿದರೆ, ಈಗಿರುವಂಥ ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿದ್ದಾರಲ್ಲ, ಅವ್ರಿಗೆ ಬೇಕಾಗಿ ಉತ್ತಮವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಬೆಂಗಳೂರಿನ ಅಧ್ಯಕ್ಷ ಸಂತೋಷ್ ಕುಮಾರ್ ರೈ ಬೋಳ್ಯಾರವರು ಭದ್ರತಾ ಕೋಶವನ್ನು ಉದ್ಘಾಟಿಸಿದರು. ರಸಗೊಬ್ಬರ ಗೋದಾಮನ್ನ ಸಂಘದ ಅಧ್ಯಕ್ಷ ಮಹೇಶ್ ಚೌಟಾ ಹಾಗೂ ಕ್ಯಾಂಪ್ಕೋ ಅಡಿಕೆ ಕೇಂದ್ರವನ್ನ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ಉದ್ಘಾಟಿಸಿದರು. ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಭಾಭವನ ಉದ್ಘಾಟಿಸಿದರು. ಬ್ಯಾಂಕಿಂಗ್ ಶಾಖೆಯನ್ನ ಉದ್ಘಾಟಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕ ಟಿಜೆ ರಾಜರಾಮ್ ಭಟ್ ಬಳಿಕ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಕಣಂತೂರಿನ ಆಡಳಿತ ಮುಕ್ತೇಸರ ತಿಮ್ಮಪ್ಪ ಕೊಂಡೆ, ಯಾನೆ ಮಂಜು ಭಂಡಾರಿ, ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರಹಾಸ್ ಕರ್ಗೇರ, ಸಹಕಾರಿ ಸಂಘಗಳ ಉಪನಿಬಂಧಕ ಪ್ರವೀಣ್ ಪಿ ನಾಯಕ್, ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೈಲಜಾ ಜಿ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ನ ವಿಟ್ಲ ವಲಯ ಮೇಲ್ವಿಚಾರಕ ಯೋಗೀಶ್ ಎಚ್ ಹಾಗೂ ನರಿಂಗಾನ ಯುವಕ ಮಂಡಲದ ಅಧ್ಯಕ್ಷ ಜಗದೀಶ್ ನಾಯಕ್ ನೀರೊಳಿಕೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿಕೊಂಡ ಎಂಜಿನಿಯರ್, ವಿವಿಧ ಕಾಮಗಾರಿಯ ಗುತ್ತಿಗೆದಾರರು, ಹಿರಿಯ ನಿರ್ದೇಶಕರನ್ನ ಮೊಳಹಳ್ಳಿ ಶಿವರಾಮರಾಯರ ಭಾವಚಿತ್ರದ ವಿಶೇಷ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸಲಾಯಿತು. ಸಂಘದ ಅಧ್ಯಕ್ಷ ಮಹೇಶ್ ಚೌಟಾ ಉಳಿಪಾಡಿಗುತ್ತು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾವತಿ, ಉಪಾಧ್ಯಕ್ಷರಾದ ಉಷಾರಾಮ್, ಆಡಳಿತ ಮಂಡಳಿಯ ನಿರ್ದೇಶಕರಾದ ಡಿ ಶಂಕರ್ ಭಟ್, ಉಗ್ಗಪ್ಪ ಮಾಣೆ, ಗಿರೀಶ್ ಜೋಗಿ, ಉದಯ್ ಶಂಕರ್ ಬಲೆತೂಡು, ಪುವಪ್ಪ, ಜನಾರ್ದನ್ ಗಟ್ಟಿಕೆ, ಲಕ್ಷ್ಮಣ್ ಯಾನೇಕಾಂತ, ಅನ್ನಪೂರ್ಣೇಶ್ವರಿ, ಮೊಹಮ್ಮದ್ ಮುನೀರ್, ವಾಮನ್ ನಾಯಕ್, ನವೀನ್ ಶೆಟ್ಟಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.